ಮಾತಾಡ್ತಾ ಇರೋದು. ಈಗಷ್ಟೇ ನಾನು ಶಿವದೂತ ಗುಳಿಗ ನಾಟಕವನ್ನ ನೋಡಿದೆ. ಬಹುದಿನಗಳ ಆಸೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕಂದ್ರೆ ಊರಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಲೈಫಲ್ಲಿ ಒಂದ್ಸಲಿ ನೋಡ್ಬೇಕು ನೀನು ಈ ನಾಟಕ ನೋಡ್ಬೇಕು ಅಂತ ಹೇಳಿ. ಯಾಕೋ ಕೆಲವೊಂದ್ಸಲಿ ಹೇಳ್ತಾರಲ್ವಾ, ದೈವಾಜ್ಞೆ ಆಗ್ಬೇಕು ಅವಾಗ್ಲೇ ನಮ್ಗೆ ಆ ಅವಕಾಶ ಸಿಗೋದು ಅಂತ ಹೇಳಿ. ಅದು ಸಿಕ್ಕಿರ್ಲಿಲ್ಲ. ಕೆಲವೊಮ್ಮೆ ಮೂಕ ವಿಸ್ಮಿತರಾಗಿ ಮಾತುಗಳು ಕಡಿಮೆ ಆಗ್ಬಿಡತ್ತೆ, ಮಾತುಗಳು ಬರೋದೇ ಇಲ್ಲ. ಮೌನ ಮಾತಿಗಿಂತ ಜಾಸ್ತಿ ತೂಕವಾಗಿರುತ್ತೆ ಅಂತ ಅನ್ಸುತ್ತೆ. ಅಂಥ ಒಂದು ಡಿವೈನ್ ಫೀಲಿಂಗ್ ಜೊತೆ ನಾನು ಆ್ಯಕ್ಚುಲಿ ಈ ನಾಟಕ ನೋಡಿ ಆಚೆ ಬಂದಿದ್ದೀನಿ. ನಾನು ಇಷ್ಟು ತಡವರಿಸಲಿಲ್ಲ ಯಾವತ್ತೂ ಮಾತಾಡೋದಕ್ಕೆ. ಒಳಗಡೆ ನಾವು ನೋಡಿದಂಥ ನಾಟಕ ಅಷ್ಟು ಪವರ್ಫುಲ್ ಆಗಿತ್ತು. ನಮ್ಮೂರಲ್ಲೆಲ್ಲ ಭೂತಾರಾಧನೆ ಮಾಡ್ತಿರ್ತಾರೆ, ನಾವೆಲ್ಲರೂ ದೈವರನ್ನ ನಂಬ್ಕೊಂಡೇ ಬಂದು ಬೆಳೆದಂಥ ಮಕ್ಕಳು ನಾವೆಲ್ಲ. ಆದರೆ ಎಷ್ಟೋ ಸಲ ಏನಾಗುತ್ತೆ, ನಮಗೇನೆ ಆ ಹಿಂದಿನ ಆ ಕಥೆಗಳು ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಇದು ಯಾವುದೂ ನಮಗೆ ಗೊತ್ತಿರೋದಿಲ್ಲ. ಅಲ್ಲಿ ಹೋಗಿ ಕೈ ಮುಗ್ದು ಆ ಕಾರ್ಣಿಕದ ಬಗ್ಗೆ ನೆನೆಸ್ಕೊಂಡು ನಾವು ಬರ್ತಾ ಇದ್ವಿ. ಆದರೆ ಇವತ್ತು ಕೂತು ಗುಳಿಗನ ಹುಟ್ಟಿನಿಂದ ಹಿಡಿದು ಅವರು ಹೇಗೆ ಅಂದರೆ ಅವರ ಒಂದು ಇಡೀ ಕಥೆಯನ್ನು ಒಂದು ಮ್ಯಾಜಿಕ್ ಥರ ತೋರಿಸುವಂಥ ಒಂದು ಪ್ರಯತ್ನ. ಬಹುಶಃ ತುಳು ನಾಡಿನ ಒಂದು ಚಿತ್ರರಂಗದಲ್ಲೇ ಅತ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರುವಂಥ ಒಂದು ನಾಟಕ ಅಂತಂದರೆ ಅದು ಶಿವದೂತ ಗುಳಿಗ. ಪ್ರತಿಯೊಬ್ಬರು ಕಲಾವಿದರು ಕೂಡ ಅವರು ಕಲಾವಿದರಾಗಿರಲಿಲ್ಲ, ಎಲ್ಲರೂ ಅಂದರೆ ವಿಶೇಷವಾಗಿ ಗುಳಿಗನ ಪಾತ್ರಧಾರಿ ಅಂತೂ ನಾನು ಅವ್ರಿಗೆ ಸಿಕ್ಕಿದಾಗ ಹೇಳಿದೆ, ನೀವು ನೋಡಿದ್ರೆ ನನಗೆ ಎರಡೂ ಕೈ ಸೇರಿಸಿ ಕೈ ಮುಗಿಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ. ಅಷ್ಟು ಮೈ ರೋಮಾಂಚನ ಆಗ್ತಾ ಇತ್ತು, ಅಷ್ಟು ಡಿವೈನ್ ಆಗಿತ್ತು. ನಮ್ಮ ತುಳುನಾಡಿನ ಎಲ್ಲ ಕಲಾವಿದರು ಸೇರಿ ಮಾಡಿದಂಥ ಒಂದು ಅದ್ಭುತವಾದಂಥ ಈ ತಂಡಕ್ಕೆ ನಾಯಕರಾಗಿರೋದು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಸರ್ ಅವರು. ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಎರಡು ವಿಷಯಕ್ಕೆ. ಒಂದು, ಈ ಕರೆದು ಈ ನಾಟಕ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು, ಕಳೆದು ಹೋಗ್ತಾ ಇರೋಂಥ ನಮ್ಮ ಏನಿದೆ ಒಂದು ಸಂಸ್ಕೃತಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಮತ್ತೆ ಒಟ್ಟುಗೂಡಿಸಿ ಈ ರೀತಿಯ ಒಂದು ನಾಟಕವನ್ನು ಮಾಡಿ ಮತ್ತೆ ಎಲ್ಲರ ನೆನಪನ್ನು ಹಸಿರಾಗಿಸುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹುಶಃ ಕೇವಲ ವಿಜಯ್ ಕುಮಾರ್ ಸರಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ಎಲ್ಲ ಕಲಾವಿದರಿಗೆ 300 ಅಲ್ಲ 1000 3000 ಶೋಸ್ಗಳು ಪ್ರದರ್ಶನಗಳಾಗ್ತಾ ಇರಲಿ. ಮತ್ತೆ ಮತ್ತೆ ಬೆಂಗಳೂರಿಗೆ ಬರ್ತಾ ಇರಬೇಕು ನಮ್ಮ ಎಲ್ಲ ಕನ್ನಡ ಕಲಾವಿದರು, ಕನ್ನಡ ಕಲಾಭಿಮಾನಿಗಳು ಕೂಡ ಇದನ್ನು ನೋಡಬೇಕು ಅಂತ ನನ್ನ ಆಸೆ. ಮುಂದಿನ ಬಾರಿ ಬಂದಾಗ ಕೂಡ ನಾನು ಖಂಡಿತವಾಗ್ಲೂ ನೋಡ್ತೀನಿ. ನಿಮ್ಮ ಊರುಗಳಿಗೆ ಈ ನಾಟಕಗಳು ಬಂದಾಗ ದಯಮಾಡಿ ನೋಡಿ, ಹರಸಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್.